ಕೇರಳ ರಾಜ್ಯ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಮಂಜೇಶ್ವರ ಸ್ಥಳೀಯ ಸಂಸ್ಥೆ ಹಾಗೂ ಎಸ್ಸಿಟಿ ಶಾಲಾ ಘಟಕದ ಜಂಟಿ ಆಶ್ರಯದಲ್ಲಿ ಮಗುವಿಗೊಂದು ಲೈಬ್ರರಿ ಕಾರ್ಯಕ್ರಮವು ಮಂಜೇಶ್ವರ ಪರಿಸರದ ಮಠದಲ್ಲಿ ಜರುಗಿತು. ಮಂಜೇಶ್ವರ ಮಠ ಪರಿಸರದ ರಾಘವಪಟ್ನ ಅವರ ನಿವಾಸದಲ್ಲಿ ಕೃಷ್ಣ ಭಟ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮವನ್ನು ಮಂಜೇಶ್ವರ ಉಪಜಿಲ್ಲಾ ವಿದ್ಯಾಧಿಕಾರಿ ದಿನೇಶ್ ವಿ ಅವರು ಉದ್ಘಾಟಿಸಿ ಶುಭ ಹಾರೈಸಿದರು. ಕಾಸರಗೋಡು ಜಿಲ್ಲಾ ಗೈಡ್ ವಿಂಗ್ ಆಶಾಲತಾ, ಕಾಸರಗೋಡು ಜಿಲ್ಲಾ ಕಮಿಷನರ್ ಗೈಡ್ ಕುಮಾರಿ ಟೀಚರ್, ಮಂಜೇಶ್ವರ ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿ ಶಿವಪ್ರಸಾದ್ ಸಿ, ಸ್ಕೌಟ್ಸ್ ನಾರಾಯಣ್ ರಾಜ್, ಎಡಿಒಸಿ ಗೈಡ್ಸ್ ಶ್ರೀಮತಿ ಸುಕನ್ಯಾ ಕೆಟಿ ಶುಭ ಹಾರೈಸಿದರು. ಕೋವಿಡಿನ ಕಾಲಘಟ್ಟದಲ್ಲಿ ಈ ರೀತಿಯಲ್ಲಿ ಫಿಸಿಕಲ್ ಆಗಿ ಒಂದು ಸಭೆ ಸೇರಲಿಕ್ಕೆ ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾಗಿದೆ. ಮುಂದಿನ ದಿನಗಳಲ್ಲಿ ಈ ರೀತಿಯಲ್ಲಿ ನಮಗೆ ಸೇರಲಿಕ್ಕೆ ಸಾಧ್ಯವಾದೀತು ಎನ್ನುವಂತಹ ನಿರೀಕ್ಷೆ ಕೂಡ ಇದೆ. ಆ ಒಂದು ಸಂತೋಷವನ್ನು ನಾನು ಮೊತ್ತ ಮೊದಲಿಗೆ ನಿಮ್ಮಲ್ಲಿ ಹಂಚಿಕೊಳ್ತಾ ಇದ್ದೇನೆ. ಮಾತ್ರವಲ್ಲ, ಇವತ್ತಿನ ಈ ಸುದಿನದ ನಿಮಗೆ ಗೊತ್ತಿದೆ, ಇವತ್ತು ಗಾಂಧಿ ಜಯಂತಿ, ರಾಷ್ಟ್ರಪಿತ ಗಾಂಧೀಜಿಯವರ 152ನೇ ಜನ್ಮದಿನಾಚರಣೆಯನ್ನು ಎಲ್ಲರೂ ದೇಶದಲ್ಲೂ ಅದೇ ರೀತಿಯಲ್ಲಿ ವಿದೇಶಗಳಲ್ಲಿ ಎಲ್ಲ ಆಚರಿಸುವಂತಹ ಈ ಒಂದು ಸುದಿನದಂದು ನಮ್ಮ ಈ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮದ ಬಗ್ಗೆ ಸ್ವಾಗತ ಭಾಷಣದಲ್ಲಿ ಇಲ್ಲಿ ಹೇಳಿದ್ದಾರೆ. ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸ್ ಎನ್ನುವುದು ಒಂದು ಸೇವಾ ಸಂಘಟನೆ. ಶಾಲೆಗಳಲ್ಲಿ ಎಸ್ಸಿಟಿ ಶಾಲಾ ಸಿಬ್ಬಂದಿ ವರ್ಗದ ಕಾರ್ಯದರ್ಶಿ ಈಶ್ವರ್ ಮಾಸ್ಟರ್ ಕಿದೂರು, ಸಾಮಾಜಿಕ ಕಾರ್ಯಕರ್ತ ದಯಾಕರ್ ಮಾಡ ಮೊದಲಾದವರು ಈ ವೇಳೆ ಉಪಸ್ಥಿತರಿದ್ದರು.